ಬಂಟ್ವಾಳ ಗೂಡಿನ ಬಳಿಯಲ್ಲಿರುವ ಬಿಮೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿಂಭಾಗ ಮಳೆ ನೀರು ತುಂಬಿಕೊಂಡು ಕೊಳಚೆ ಚರಂಡಿಯಂತಿದ್ದ ವ್ಯರ್ಥ ಪ್ರದೇಶ ಈಗ ಸುಂದರವಾದ ಆಟದ ಮೈದಾನವಾಗಿ ಪರಿವರ್ತನೆಯಾಗಿದೆ. ಜನಸಂಚಾರವೇ ಸಾಧ್ಯವಿಲ್ಲದ ಇಳಿಜಾರು ಜಾಗದಲ್ಲಿ ಈಗ ಕಲ್ಲಿನ ಸುಂದರವಾದ ತಡೆಗೋಡೆ ನಿರ್ಮಾಣಗೊಂಡಿದೆ. ಕಾಲೇಜಿನ ಸುತ್ತ ವ್ಯವಸ್ಥಿತವಾದ ರಕ್ಷಣಾ ಬೇಲಿ ನಿರ್ಮಿಸಲಾಗಿದೆ. ಪರಿಣಿತ ಕಾರ್ಮಿಕರು ಮಾಡಬಹುದಾದ ಕೆಲಸಗಳನ್ನು ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಮಾಡಿ ಬೇಷ್ ಎನಿಸಿಕೊಂಡಿದ್ದಾರೆ. ಬಿಮೂಡ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರಿಯಾಶೀಲವಾದ ರಾಷ್ಟ್ರೀಯ ಸೇವಾ ಯೋಜನೆಯ ತಂಡ ಹೊಂದಿದೆ. ಕಾಲೇಜಿನ ಪ್ರತಿ ಸೇವಾ ಕಾರ್ಯಗಳಲ್ಲೂ ಸಕ್ರಿಯರಾಗಿರುವ ಈ ತಂಡದ ಸುಮಾರು 48 ಮಂದಿ ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ವೇಳೆಯಲ್ಲಿ ಕಾಲೇಜಿನ ಹಿಂಭಾಗದಲ್ಲಿ ಪೊದೆಗಳು ತುಂಬಿಕೊಂಡು ಕೊಳಚೆ ಚರಂಡಿಯಂತಾಗಿದ್ದ ಸ್ಥಳಕ್ಕೆ ಮಣ್ಣು ತುಂಬುವ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಇದೇ ಜಾಗದಲ್ಲಿ ಇಳಿಜಾರಿನಂತಿದ್ದ ಜಾಗಕ್ಕೆ ಕಾಲೇಜಿನ ಸುತ್ತಮುತ್ತ ಇದ್ದ ಕಪ್ಪು ಕಲ್ಲುಗಳನ್ನು ತಂದು ಜೋಡಿಸಿ ಮಣ್ಣು ಮೆತ್ತಿ ಗೋಡೆಯನ್ನ ನಿರ್ಮಿಸಿದ್ರು. ವಿದ್ಯಾರ್ಥಿಗಳ 2 ವಾರಗಳ ಪ್ರಯತ್ನದ ಫಲವಾಗಿ ವ್ಯರ್ಥವಾಗಿದ್ದ ಸ್ಥಳ ಇಂದು ಸುಂದರವಾದ ಮೈದಾನವಾಗಿದೆ. ನಿಷ್ಪ್ರಯೋಜಕವಾಗಿದ್ದ ಸ್ಥಳ ವಿದ್ಯಾರ್ಥಿಗಳಿಗೆ ಆಟದ ಮೈದಾನವಾಗಿ ಬದಲಾಗಿರುವುದಕ್ಕೆ ಕಾಲೇಜು ಅಭಿವೃದ್ಧಿ ಮಂಡಳಿ ಹಾಗೂ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂತೆಯೇ ನಮ್ಮ ಕಾಲೇಜಿನ ಹಿಂದುಗಡೆ ಇರತಕ್ಕಂಥ ಒಂದು ಸಣ್ಣ ಆಟದ ಮೈದಾನದ ಚೌಕಟ್ಟನ್ನು ಬಹಳ ಉತ್ತಮವಾಗಿ ನಿರ್ಮಿಸಿದ್ದಾರೆ. ಅಂತೇಳಿ ತಡೆಗೋಡೆ ನಿರ್ಮಿಸುವುದರ ಮೂಲಕ ಆ ಒಂದು ಮೈದಾನಕ್ಕೆ ರೂಪುರೇಷೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಕಾರ್ಯ ಅಂತ ಹೇಳಿದರೆ, ನಮ್ಮ ಕಾಲೇಜಿನ ಎದುರುಗಡೆ ಇರತಕ್ಕಂಥ ಆ ಗೇಟಿನ ಪಕ್ಕದಲ್ಲಿ ತಂತಿ ಬೇಲಿಯನ್ನು ಬಹಳ ಉತ್ತಮವಾಗಿ ನಿರ್ಮಿಸಿದ್ದಾರೆ. ಎಲ್ಲ ಕಾರ್ಯಚಟುವಟಿಕೆಗಳು ಈ ಸಲ ನಮ್ಮ ಕಾಲೇಜಿನಲ್ಲಿ ಮೂಡಿ ಬಂದಿದೆ. ಆದರೆ ಇದರಲ್ಲಿ ಬಹಳ 2 ಪ್ರಮುಖವಾದಂಥ 2 ಚಟುವಟಿಕೆಗಳು ಎಲ್ಲರ ಮೆಚ್ಚುಗೆ ಪಾತ್ರ ಆಗಿದೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದರೆ, ನಮ್ಮ ಕಾಲೇಜಿನ ಹಿಂಭಾಗದಲ್ಲಿ ನಿರ್ಮಾಣಗೊಂಡಂಥ ಒಂದು ಮೈದಾನದಕ್ಕೆ ತಡೆಗೋಡೆ ನಿರ್ಮಾಣ. ಆ ತಡೆಗೋಡೆಗೆ ಬೇಕಾದಂಥ ಕಪ್ಪು ಕಲ್ಲುಗಳನ್ನು ನಮ್ಮ ಈ ಕಾಲೇಜು ಪರಿಸರದಿಂದಲೇ ನಮ್ಮ ವಿದ್ಯಾರ್ಥಿಗಳು ಬಹಳ ಶ್ರಮಪಟ್ಟು ತಂದು ಅದಕ್ಕೆ ಜೋಡಿಸಿದ್ದಾರೆ. ಹಾಗೆ ಮಣ್ಣೆಲ್ಲ ಹಾಕಿ ನೀರೆಲ್ಲ ಹಾಕಿ ಚಂದ ಮಾಡಿ ಅದನ್ನು ನಿರ್ಮಿಸುವಲ್ಲಿ ತುಂಬ ಶ್ರಮಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ಅದರೊಟ್ಟಿಗೆ ನಮ್ಮ ಈ ಕಾಲೇಜಿನ ಎದುರುಗಡೆ ಅಂದರೆ ಗೇಟ್ನ ಪಕ್ಕದಲ್ಲಿ ಒಂದು ತಂತಿ ಬೇಲಿಯ ನಿರ್ಮಾಣ, ಅದನ್ನು ಸಹ ಯಾವುದೇ ಅಡೆತಡೆ ಇಲ್ಲದೆ ಬಹಳ ಚೆನ್ನಾಗಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಈ 2 ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ, ಬಹುಶಃ ಅದನ್ನು ನಾವು ನುರಿತ ಪರಿಣತ ಕಾರ್ಮಿಕರು ಮಾಡಿದ ಹಾಗೆ ಅಥವಾ ಒಳ್ಳೆಯ ತಿಳಿದವರು ಮಾಡಿದ ಹಾಗೆ ಅದು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಬಹಳ ಬಿಮೂಡ ಕಾಲೇಜು ಗೂಡಿನ ಬಳಿಯಲ್ಲಿ ರಸ್ತೆ ಸಮೀಪವೇ ಇದೆ. ದನ, ಆಡು ಮೊದಲಾದ ಜಾನುವಾರುಗಳಿಂದ ರಕ್ಷಿಸಲು ಕಾಲೇಜು ಆವರಣದ ಸುತ್ತ ರಕ್ಷಣಾ ಬೇಲಿಯ ಅಗತ್ಯತೆ ಇತ್ತು. ಎನ್ಎಸ್ಎಸ್ನ ವಿದ್ಯಾರ್ಥಿಗಳೇ ಕಂಬಗಳನ್ನು ಹೊತ್ತು ನೆಲಕ್ಕೆ ಕೂತು ತಂತಿ ಬೇಲಿಯನ್ನ ಅಳವಡಿಸಿದ್ದಾರೆ. ಪ್ರಾಂಶುಪಾಲ ಯೂಸುಫ್ ವಿಟ್ಲಾ ಅವರ ಮಾರ್ಗದರ್ಶನದಲ್ಲಿ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಬಾಲಕೃಷ್ಣ ನಾಯ್ಕ್, ಉಪನ್ಯಾಸಕರಾದ ಅಬ್ದುಲ್ ರಜಾಕ್ ಅನಂತಾಡಿ, ದಾಮೋದರ್ ಇ ಅವರ ಸಲಹೆಯಂತೆ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ತಡೆಗೋಡೆ ನಿರ್ಮಾಣ, ಮೈದಾನ ರಚನೆ, ರಕ್ಷಣಾ ಬೇಲಿ ಅಳವಡಿಸುವ ಈ ಕಾರ್ಯವನ್ನ ಮಾಡಿದ್ದಾರೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.